ನಾನೊಬ್ಬ ಆಜಾದವಾಗು ಎಂದು ನಿಂತಿದ್ದೇನೆ. ಎಲ್ಲಿಂದ ಬಂದೆ? ಮಾಡಬೇಕಾದ್ದು ಯಾರು? ಹೋಗು ಎಲ್ಲಿದೆ? ಇದು ಯಾವುದು ಕ್ರೀಡಾಗಿದ್ದೇನೆ. ಯಾರಲ್ಲಾದ್ರೂ ಕೇಳೋಣ ಅಂದ್ರೆ ಮೊಣಕಾಲಿನ ಪರ್ಯಂತ ಜಲವಿದೆ. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆ ಕಡೆಯಲ್ಲಿ ಎಲ್ಲಾದ್ರೂ ನಮ್ಮವರು ಅಥವಾ ಯಾರೇ ಆಗಲಿ ಇದ್ದರೆ ಅವರಲ್ಲಿ ಕೇಳಿ ವಿಷಯ ತಿಳಿದುಕೊಳ್ತೇನೆ. ಮಾಡಿದ್ದಾರೆ ಮುಂದೆ.
ಎಲ್ಲಿ ನೋಡಿದ್ರು ಕತ್ತಲೆಯ ಹೊರತು ಬೇರೇನು ಕಾಣಿಸದು. ಈ ಕತ್ತಲೆಯ ಪ್ರದೇಶ ಯಾವುದು? ನಿಂತದ್ದು ನೀರ ಮೇಲೆ. ಯಾರು ನಾನು? ಎಲ್ಲಿಂದ ಬಂದೆ? ಮುಂದೆಲ್ಲಿ ಹೋಗ್ಬೇಕು? ಯಾರು ಮಾಡಬೇಕು? ಯಾರಲ್ಲಿ ಕೇಳು? ಸತ್ಯ ಯಾರು ಕಾಣುವುದೇ ಇಲ್ಲ. ನನ್ನ ಹೊರಗೆ ಇರುವವರು ಯಾರಾದ್ರೂ ಇರಬಹುದೇ? ಈ ಸಂದೇಹ ನಿವಾರಣೆ ಆಗ್ಬೇಕು. ಅದಕ್ಕಾಗಿ ಶೋಧನೆ ಮುಖ್ಯ. ನಡೀತಾ ಇರಲಿ.